ಸುಂದರ ಇತಿಹಾಸದ ಹಿನ್ನೆಲೆ ಹೊಂದಿರುವ ಬಿಲ್ಲವ ಸಮಾಜ ಇಂದು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದು ವಿಷಾದನೀಯವಾಗಿದ್ದು, ಗೆಜ್ಜೆಗಿರಿ ಕ್ಷೇತ್ರದ ಅಭಿವೃದ್ಧಿಯಿಂದ ಮುನ್ನೆಲೆಗೆ ಬರಬೇಕಾಗಿದೆ ಅಂತ ರಾಜ್ಯಸಭಾ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇರಳದ ಈಳವ ಸಮಾಜವು ನಾರಾಯಣ ಗುರುಗಳ ಆಶೀರ್ವಾದದಂತೆ ಎಸ್ಎನ್ಡಿಪಿಯ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಶೈಕ್ಷಣಿಕವಾಗಿ ಶ್ರೀಮಂತರಾಗಿದ್ದಾರೆ. ಇದೇ ಮಾದರಿಯ ಕ್ರಾಂತಿ ಕರಾವಳಿಯ ಬಿಲ್ಲವ ಸಮಾಜದಲ್ಲೂ ಆಗಬೇಕಾಗಿದೆ ಎಂದರು. ಇದೇ ಸಂದರ್ಭ ಆಶೀರ್ವಚನ ನೀಡಿ ಮಾತನಾಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ, ವಿಶ್ವಮಾನವ ಧರ್ಮದ ಪರಿಕಲ್ಪನೆಯನ್ನ ಮತ್ತೊಮ್ಮೆ ಜನರಿಗೆ ತಿಳಿಸಿದ ಕೀರ್ತಿ ನಾರಾಯಣ ಗುರುಗಳಿಗೆ ಸಲ್ಲುತ್ತೆ. ಸಾಯನ ವೈದ್ಯರಿಗೂ ವಿಶ್ವಮಾನವ ಧರ್ಮ ಅಂತರಾಳದಲ್ಲಿ ಇದ್ದಿದ್ದರಿಂದಲೇ ದೇಯಿ ವೈದ್ಯತೆಯವರನ್ನ ಸಾಕಿ ವೈದ್ಯ ಪಾಂಡಿತ್ಯ ಕಲಿಸಲು ಸಾಧ್ಯವಾಯಿತು. ಸನಾತನ ಸಂಸ್ಕೃತಿಯ ಅನಾವರಣ ಗೆಜ್ಜೆಗಿರಿ ಕ್ಷೇತ್ರದಲ್ಲಿ ನಡೆದಿದೆ. ಭಕ್ತರ ಒಗ್ಗೂಡುವಿಕೆಯಿಂದ ಕ್ಷೇತ್ರದಲ್ಲಿ ಅದ್ಭುತ ಕಾರ್ಯ ನಡೀತಾ ಇರುವುದು ಬಹಳ ಸಂತಸವಾಗ್ತಾ ಇದೆ ಎಂದರು. ಇನ್ನು ಈ ಸಂದರ್ಭ ಪ್ರಶ್ನಾ ಚಿಂತನ ದೇವಜರುಗಳಾದ ಸದನಂ ನಾರಾಯಣ ಪೊದುವಾಳ್, ಶಶಿಕುಮಾರ್ ಪಂಡಿತ್, ಕ್ಷೇತ್ರದ ಶಿಲ್ಪಿ ರಮೇಶ್ ಕಾರಂತ ಬೆದ್ರಡ್ಕರಿಗೆ ಸನ್ಮಾನದ ಮೂಲಕ ಗೌರವಾರ್ಪಣೆ ಸಲ್ಲಿಸಲಾಯಿತು. ಈ ವೇಳೆ ಕಣಿಯೂರು ಶ್ರೀ ಮಹಾಬಲ ಸ್ವಾಮೀಜಿ, ಮುಂಬೈ ಶ್ರೀ ಮಹಾಶೇಷ ರುಂಡಮಾಲಿನಿ ಕ್ಷೇತ್ರದ ಶ್ರೀ ಸುವರ್ಣ ಬಾಬಾ, ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್, ಕ್ಷೇತ್ರದ ಆನುವಂಶಿಕ ಮುಕ್ತೇಸರ ಮಹಾಬಲ ಪೂಜಾರಿ, ಶಾಸಕ ವೇದವ್ಯಾಸ್ ಕಾಮತ್, ಮಾಜಿ ಸಚಿವ ರಮನಾಥ್ ರೈ ಇತರ ಗಣ್ಯರು ಉಪಸ್ಥಿತರಿದ್ದರು. ಸಿರಿ ಸತ್ಯದ ತಿರಿಲಕ್ಕು ತೋಜುಂಡು ಗೆಜ್ಜೆಗಿರಿ ಬೆಳಗಂಡು. ಇತಿಹಾಸದ ಪುಟ್ಟೊಟ್ಟು ದಾಲಂಡು ಒಂಜಿ ರಡ್ಡ್ ಗೆರೆ ಬರೆವಳಿಯಿಂದಾಂಡ ನಂದನ ಮಿತ್ತಿಲ್ದ ಪುದರ್ ಒಂಜಿ ಸೇರ್ಪಾವಳಿ ಎಂದು ಹಿಂಗೆ ತೋಜುಂಡು. ಏನು ಬಣ್ಣಗ ತರೆಯಿಡ್ತಾರೆ, ಬಣ್ಣಗ ಮಂಜಲ್ 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 ಮೆನ್ಕೊಂದಿತ್ತು ಅಂಡ ಬಕೊಂಜಂತೆ ಸಮಾಧಾನ ಅಲ್ಲ ಅಂಡು ಒಟ್ಟಿಗೆ ಒಂತೆ ಕೇಸರಿ 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 ಕೇಸರಿಯಲ್ಲೇ ತೋಜೊಂದುಂಡು. ನಿಜವಾದ ಬಂಗಾರಿ ಇಂಪಿನ ನಿಕ್ಲೇನ ಮನಸ್ಸು ಅಂದಲ್ಲ, ಈ ಕೇಸರಿ ಇಂಪಿನ ತ್ಯಾಗದ ಗುಣ ಇತ್ತು ಹಿಡಿದಾದ ಒಂದು ಸೃಷ್ಟಿ ಆತನಂದು ಯಾನ್ ಪಂಡೊಂದುಲೆ ನಿಜವಾದ ರಡ್ಲ ಬೋಡು ಆ ರೀತಿ ಒಂಜಿ ಬುಳಿಚಿಲ ಆತನಂದಾಂಡ ಮೆಚ್ಚು ನಂಚಿನ ಸಂಗತಿ. ಸಮಾಜದ ಮೂಜು ವರ್ಗದ ಜನಗಳು ಉಳ್ಳೇರಿಗೆ ಕೆಲವರು ಕೈ ಪಾಡಂದನೇ ಉಪ್ಪುನೊಂಜಿ ವರ್ಗೊಳ್ಳೇರು ಮೆಲ್ಲ ದೂರ ಅಂತಾನೆ ಅಕ್ಲೇಡ್ ದಾಲ ಒಂದು ಅಕ್ಲೇನು ಮೂರ್ಕೇರೊಂದೊಂಜಿ ಪುದರಂಜಿ ಒಳ್ಳೆ ಅಕ್ಲೆಗೆ ನೆನೊಂಜಿ ವರ್ಗದಕ್ಲೆ ಸುರು ಮಲ್ತದ ಮೆಲ್ಲ ಅಡ್ಡಿ ವಿಡ್ಡೂರ ಬಣ್ಣಗ ಮೆಲ್ಲ ಜಾರ್ಪಾಡಿ ಮಲ್ಪುನು ಅಕ್ಲೇನು ಮಧ್ಯಮ ಇರೋದು ಪನ್ನೋಡು. ನೆನೊಂಜಿ ವರ್ಗದಕ್ಳುಳ್ಳೇರು ಎಂಕಲು ಅಡ್ಡಿ ವಿಡ್ಡೂರ ವಿಘ್ನದಾಲ ಬತ್ತುನಲ ಮಲ್ತದೆ ಸಿದ್ದೇನಿಪಿನೊಂಜಿ ವರ್ಗದಕ್ಳುಳ್ಳೇರತ್ತ ಅಕ್ಲು ನಿಕ್ಲು ಉತ್ತಮ ಇರೋದು ಪಣ್ಯರ ಎಂಕ ಸಂತೋಷ ಅವನು. ನಾನು ಪೂಜೆ ಮಾಡೋದು ಗುರುನಾರಾಯಣ್ ಮಾತ್ರ, ಬೇರೆ ಯಾರು ದೇವರಿಲ್ಲ ನನಗೆ. ಸೋಮವಾರ ಆದರೆ ಶಿವ, ಮಂಗಳವಾರ ಆದರೆ ಮಂಗಳಾದೇವಿ, ಬುಧವಾರ ಆದರೆ ಆಂಜನೇಯ, ಗುರುವಾರ ಆದರೆ ಗುರು ರಾಘವೇಂದ್ರ, ಶುಕ್ರವಾರ ಆದರೆ ಲಕ್ಷ್ಮಿ, ಶನಿವಾರ ಆದರೆ ವೆಂಕಟೇಶ್ವರ, ಭಾನುವಾರ ಆದರೆ ಕೋಳಿ ಮೀನು ತಿಂದು ಮನೇಲಿ ರಜಾ, ಎಲ್ಲ ದೇವ್ರಿಗೂ ಮನೇಲಿ ಮಲ್ಕೊಳ್ಳೋಂಥ ಕೆಲಸ. ಅದಾಗಬಾರ್ದು. ನಮ್ಮ ದೇವರು ಗುರುನಾರಾಯಣ್, ನಮ್ಮ ದೇವರು ಕೋಟಿ ಚೆನ್ನಯ್ಯ. ನಿಮ್ಮ ಇಷ್ಟ ದೇವ್ರನ್ನ ಪೂಜೆ ಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ, ಕಷ್ಟ ಬಿದ್ದು ಕೆಲಸ ಮಾಡಲಿ, ಕಷ್ಟ ಬಿದ್ದು ಓದು ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಿಸಿ.